ಮಂಜೇಶ್ವರ ರಾಗಂ ಜಂಕ್ಷನ್ನಿನ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡಿರುವ ಖಾಸಗಿ ಬಾಡಿಗೆ ವಸತಿ ಗೃಹಗಳ ಕಟ್ಟಡ ಮಾಲಕನ ಎಡವಟ್ಟಿನಿಂದಾಗಿ ರಾಗಂ ಜಂಕ್ಷನ್ ಸಾರ್ವಜನಿಕ ಪರಿಸರದ ವ್ಯಾಪಾರಿಗಳು, ಆಟೋ ಚಾಲಕರು ಹಾಗೂ ಪ್ರಯಾಣಿಕರು ಕೊಳಚೆ ನೀರಿನ ದುರ್ವಾಸನೆಯಿಂದಾಗಿ ಸಾಂಕ್ರಾಮಿಕ ರೋಗದ ಭೀತಿಯನ್ನ ಎದುರಿಸುವಂತಾಗಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಬೋರ್ಡ್ ಸಭೆಯಲ್ಲಿ ಕಟ್ಟಡ ಮಾಲಕರಿಗೆ ನೋಟಿಸ್ ನೀಡಿ ಬಳಿಕ ಕ್ರಮಕ್ಕೆ ಮುಂದಾಗಲು ತೀರ್ಮಾನಿಸಿದ್ರೂ ಯಾವುದೇ ಪರಿಹಾರವನ್ನ ಕಂಡುಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಈ ಕಟ್ಟಡದ ಮಾಲಕ ಕಟ್ಟಡಕ್ಕೆ ನಂಬರ್ ಪಡೆದಿರಲಿಲ್ಲ, ಆದರೆ ವಿದ್ಯುತ್ ಸಂಪರ್ಕ ಲಭಿಸಿತ್ತು. ಕಟ್ಟಡ ನಂಬರ್ ಇಲ್ಲದೆ ಹೇಗೆ ವಿದ್ಯುತ್ ಸಂಪರ್ಕ ಲಭಿಸಿತ್ತೆಂದು ಸಾರ್ವಜನಿಕರ ಪ್ರಶ್ನೆ. ಜೊತೆಯಾಗಿ ಸಾರ್ವಜನಿಕ ಸ್ಥಳದಲ್ಲೇ ಕೊಳವೆ ಬಾವಿಯನ್ನ ತೊರೆದು ಕಟ್ಟಡಕ್ಕೆ ನೀರನ್ನ ನೀಡಲಾಗಿದೆ. ಬಹುತೇಕ ಕೆಲಸವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಂಚವನ್ನ ನೀಡಿ ಅನಧಿಕೃತವಾಗಿ ಮಾಡಿರುವುದು ಬಹುತೇಕ ಖಚಿತವೆಂಬಂತೆ ಇದೀಗ ಸಾರ್ವಜನಿಕರು ದೂರಿದ್ದಾರೆ. ಆ ಬಳಿಕ ಕಟ್ಟಡದಲ್ಲಿರುವ ಫ್ಲಾಟ್ಗಳೆಲ್ಲವನ್ನ ಮಾರಾಟ ಮಾಡಲಾಗಿದೆ. ಇದೀಗ ಈ ಫ್ಲಾಟ್ಗಳಿಂದ ಹರಿದು ಬರುತ್ತಿರುವ ತ್ಯಾಜ್ಯ ನೀರು ಸಾರ್ವಜನಿಕ ಸ್ಥಳದಲ್ಲಿ ಹರಿದು ಬರುತ್ತಿದ್ದು, ಇದರ ದುರ್ನಾಥದಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ನಡೆದಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಈ ಬಗ್ಗೆ ಈಗಾಗಲೇ ವ್ಯಾಪಾರಿ ಸಂಘಟನೆ ನ್ಯಾಯಾಲಯದಲ್ಲಿ ದೂರನ್ನ ದಾಖಲಿಸಿರುವುದಾಗಿ ಊರವರು ತಿಳಿಸಿದ್ದಾರೆ. ಇದೇ ಪರಿಸರದ ಇಬ್ಬರು ಡೆಂಗ್ಯೂ ಬಾಧಿಸಿ ಆಸ್ಪತ್ರೆಯಲ್ಲಿದ್ದಾರೆಂಬ ಮಾಹಿತಿ ಕೂಡ ಲಭಿಸಿದೆ. ಈ ಹಿನ್ನೆಲೆಯಲ್ಲಿ ಆಕ್ರೋಶಿತರಾದ ಸ್ಥಳೀಯ ನಾಗರಿಕರು ಪಂಚಾಯತ್ಗೆ ಹಲವು ಸಲ ದೂರನ್ನ ನೀಡಿರುವ ನಿಟ್ಟಿನಲ್ಲಿ ಗುರುವಾರದಂದು ಸೇರಿದ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಶುಕ್ರವಾರದಂದು ನೋಟಿಸ್ ಅನ್ನು ಲಗತ್ತಿಸಿ 1 ವಾರದ ಒಳಗೆ ಕ್ರಮಕ್ಕೆ ಮುಂದಾಗುವ ನಿರ್ಣಯಕ್ಕೆ ಅಂಗೀಕಾರ ನೀಡಿರುವುದಾಗಿ ಪಂಚಾಯತ್ ಅಧ್ಯಕ್ಷ ಅಜೀಜ್ ಹಾಜಿ ಅವರು ತಿಳಿಸಿದ್ದಾರೆ. ಸ್ವಚ್ಛ ಭಾರತ ಎಂದು ಹೇಳುತ್ತಿರುವ ಕೇಂದ್ರ ಸರ್ಕಾರ ಅದೇ ಸ್ವಚ್ಛವನ್ನ ಪಾಲಿಸಲು ತಾಕೀತು ನೀಡುತ್ತಿರುವುದು ರಾಜ್ಯ ಸರ್ಕಾರ. ಅದೇ ಸರ್ಕಾರ ನೇಮಕಗೊಳಿಸಿದ ಆರೋಗ್ಯಾಧಿಕಾರಿಗಳು ಇವರೆಲ್ಲ ಕಂಡು ಕಾಣದ ಜಾಣ ಕುರುಡರಂತೆ ವರ್ತಿಸ್ತಾ ಇರುವುದು ಸಾರ್ವಜನಿಕರ ಆರೋಪಕ್ಕೆ ಬಲವಾದ ಪುಷ್ಟಿಯನ್ನ ನೀಡುತ್ತಿರುವುದಾಗಿ ಹಿರಿಯ ನಾಗರಿಕರೊಬ್ಬರು ಹೇಳುತ್ತಿದ್ದಾರೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.